ಶಬರಿಮಲೆ ಅಯ್ಯಪ್ಪನ ಭಕ್ತರಿಗೆ ಇದು ದೊಡ್ಡ ಸುದ್ದಿ. ಇಷ್ಟು ದಿನ ಹಠ ಹಿಡಿದಿದ್ದ ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿದೆ. ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವಾಗ ಸರ್ಕಾರ ಈ ನಿರ್ಧಾರ ತಗೊಂಡಿದ್ದೇಕೆ? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ಸಾಂಪ್ರದಾಯಿಕವಾಗಿ ಶಬರಿಮಲೆಯಲ್ಲಿ 10 ರಿಂದ 50 ವರ್ಷದೊಳಗಿನ ಮಹಿಳೆಯರ ಪ್ರವೇಶಕ್ಕೆ ನಿಷೇಧವಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ನಿಷೇಧವನ್ನು ತೆಗೆದುಹಾಕಿ ತೀರ್ಪು ನೀಡಿದ್ದಾಗ ಪಿಣರಾಯಿ ವಿಜಯನ್ ಸರ್ಕಾರ ಅದನ್ನು ಜಾರಿಗೊಳಿಸಲು ಮುಂದಾಗಿ ಭಕ್ತರ ತೀವ್ರ ಪ್ರತಿರೋಧ ಎದುರಿಸಿತ್ತು. 2018ರಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಹಠ ಹಿಡಿದಿದ್ದ ಅದೇ ಎಡರಂಗ ಸರ್ಕಾರ ಈಗ ಭಕ್ತರ ಮತ್ತು ಧಾರ್ಮಿಕ ಪಂಡಿತರ ಮಾತನ್ನ ಕೇಳಿ ನಿರ್ಧಾರ ಮಾಡಿ ಅಂತ ಕೋರ್ಟ್ನಲ್ಲಿ ಕೇಳ್ಕೊಳ್ತಿದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂದ್ರೆ ಇದೇನಾ ಅಂತ ವಿರೋಧ ಪಕ್ಷಗಳು ಕೇಳ್ತಿವೆ. ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಿರುವ ಇತ್ತೀಚಿನ ಅಫಿಡವಿಟ್ನಲ್ಲಿ ಕೇರಳ ಸರ್ಕಾರವು ಈ ಕೆಳಗಿನ ಅಂಶಗಳನ್ನು ಉಲ್ಲೇಖಿಸಿದೆ. ಕೇವಲ ಕಾನೂನಿನ ದೃಷ್ಟಿಯಿಂದಲ್ಲದೆ ಸಮಾಜ ಸುಧಾರಕರು, ಕಾನೂನು ತಜ್ಞರು ಮತ್ತು ಧಾರ್ಮಿಕ ವಿದ್ವಾಂಸರ ಅಭಿಪ್ರಾಯಗಳನ್ನು ಪಡೆದ ನಂತರವೇ ನ್ಯಾಯಾಲಯ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕು. ಮಹಿಳಾ ಆರಾಧಕರು ಸೇರಿದಂತೆ ಸಾಮಾನ್ಯ ಭಕ್ತರ ಪ್ರತಿಕ್ರಿಯೆಯನ್ನು ಗಣನೆಗೆ ತೆಗೆದುಕೊಳ್ಳುವಂತೆ ಸರ್ಕಾರ ಸುಪ್ರೀಂ ಕೋರ್ಟ್ ಅನ್ನು ಒತ್ತಾಯಿಸಿದೆ. ಏಪ್ರಿಲ್ 7ರಂದು 9 ಜಡ್ಜ್ಗಳ ಪೀಠ ಈ ಬಗ್ಗೆ ವಿಚಾರಣೆ ಮಾಡಲಿದೆ. ಸರ್ಕಾರದ ಈ ನಿಲುವು ಬದಲಾವಣೆ ಕೇರಳ ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನೋದು ಈಗ ದೊಡ್ಡ ಚರ್ಚೆ. ಅಯ್ಯಪ್ಪನ ಭಕ್ತರು ಸರ್ಕಾರದ ಈ ಹೊಸ ಪ್ರೀತಿಯನ್ನ ನಂಬ್ತಾರಾ? ಕಾದು ನೋಡಬೇಕು. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.